ಇವತ್ತು ನಿಮಗೆಲ್ಲ ಒಂದು ಸರ್ಪ್ರೈಸ್. ನಾನಿವತ್ತು ನನ್ನ ತಾಯಿ ಮನೆಯಲ್ಲಿ ನವರಾತ್ರಿ ಪೂಜೆ ಹಾಗೆ ಹೋಗ್ತಾ ಇದ್ದೇನೆ. ನೋಡಿ ಇಲ್ಲಿ ಆ ರೋಡೆಲ್ಲ. ಇದು ನಮ್ಮ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಪಕ್ಕ ಇರೋದು. ಇದು ಒಳದಾರಿಯಲ್ಲಿ ಹೋಗುದು ನಾವು. ಹಾಗೆ ಒಟ್ಟಿಗೆ ನನ್ನ ಹಸ್ಬೆಂಡ್ ಇದ್ದಾರೆ ಮತ್ತು ನಾನು ಇಬ್ಬರೇ. ಸೊ ನೋಡುವ, ನಿಮಗೆ ತುಂಬ ವಿಶೇಷವಾದ ಕೆಲವು ವಿಷಯಗಳನ್ನು ಎಲ್ಲ ನೋಡಲಿಕ್ಕುಂಟು. ಮನಸ್ಸಿಗೆ ಮುದ ನೀಡುವಂತಹ ಪ್ರಕೃತಿ ಉಂಟು ಇಲ್ಲಿ. ಈಗ ಹೇಗೆ ಆಗಿದೆ ಗೊತ್ತಿಲ್ಲ, ನಾನು 2 ವರ್ಷ ಆಯ್ತು ಇಲ್ಲಿಗೆ ಬರದೆ. ಸೊ ಈಗೆಲ್ಲ ಹೇಗೆಲ್ಲ ಉಂಟು ಅಂತ ಹೇಳಿ ನೋಡುವ. ಭಾರಿ ಚಂದದ ದೇವಸ್ಥಾನ ಉಂಟು ಇಲ್ಲಿ, ಆದಿನಾಥೇಶ್ವರ ದೇವಸ್ಥಾನ ಅಂತ ಹೇಳಿ. ನಮ್ಮ ಡೆಸ್ಟಿನೇಷನ್ಗೆ ನಾವು ತಲುಪಿದ್ದೇವೆ. ಅವಳೆತ್ತು ತಾನು ಇವಳು ನಿಂತಿದ್ದಾರೆ. ಹಾಯ್, ಇವತ್ತು ನೋಡಿ ಯಾರೆಲ್ಲ ಇದ್ದಾರೆ ಅಂತ ಹೇಳಿ. ಇಲ್ಲಿ ನಮ್ಮ ಭಾವನವರಿದ್ದಾರೆ. ಬಹಳ ಅಪರೂಪಕ್ಕೆ ಆಫ್ಟರ್ ಎ ಲಾಂಗ್ ಟೈಮ್ ಕಾರ್ ಇಡ್ಲಿಕ್ಕೆಲ್ಲ ಜಾಗ ಎಲ್ಲ ಮಾಡಿ. ನಾವಿಲ್ಲಿ ನೋಡಿ ಅಡ್ಡೆಪಾಡಿ ಕಸಿನ್ಸ್. ಇದು 2 ಗುಂಪಿಗೆ ಸೇರದ ಪದ. ಅಜ್ಜಿ ಮನೆ ಇವರದು. ಇವಳ ಹತ್ರ ಹಸಿರು ಹಾಕ್ಲಿಕ್ಕೆ ಹೇಳಿದ್ದು. ಇವಳಿಗೆ ನನ್ನ ಮಾತಿಗೆ ಬೆಲೆ ಇಲ್ಲ. ಇವಳು ಬಾರಿ ಯೂಟ್ಯೂಬ್ ಅಲ್ಲಿ ಬಿಡ್ತಾಳಲ್ಲ, ನನ್ನ ಮಾತಿಗೆ ಬೆಲೆ ಇಲ್ಲ. ಇವಳದು ನೋಡ್ಬೇಡಿ ಆಯ್ತಾ. ಇವತ್ತಿಗೆ ನಮ್ಮ ಮಾರ್ನೇಮಿ ವೇಷ ಎಲ್ಲ ಕಳಚ್ತಾ ಇದ್ದೇವೆ ನೋಡಿ. ಎಲ್ಲರೂ ಇವರೆಲ್ಲ ನಮ್ಮದೆಲ್ಲ ನಿನ್ನೆ ಕಳಚಿ ಆಗಿದೆ. ಈಗ ಹೊಸ ವೇಷದಲ್ಲಿ ಅಲ್ಲಿ ಪುತ್ತೂರಿಂದ ಗ್ರೀನ್ ಉಟ್ಟು ಇಲ್ಲಿ ಬರುವಾಗ ಆರೆಂಜ್ ಆಗಿದೆ. ಬರುವ ವರ್ಷ ಉಂಟಲ್ಲ, ಇವಳಿಗೆ ಹೇಳಿಕೊಂಡು ನಾವೊಂದು 9 ಸೀರೆ ಆಯ್ತು ತೆಗೆಯುವುದು ಇಷ್ಟು ವರ್ಷದಲ್ಲಿ. ನಾವೊಂದು ತೆಗ್ದಿಡುದು. ಇಲ್ಲಿಗೆ ಬರುವಾಗ ಅದು ಸಾರಿ ಅಲ್ಲ, ಬೇರೆ ಅಂತೆ. ಒಮ್ಮೆ ಪರ್ಪಲ್ ಅಂತೆ, ಒಮ್ಮೆ ಹಳದಿ ಅಂತೆ, ಒಮ್ಮೆ ನಮ್ಮ ಸಾರಿ ಉಡಿಸಿದವರನ್ನೆಲ್ಲ ಪುನಃ ಬಿಚ್ಚಿಸಿದಾಳೆ. ಬೆಲೆ ಇಲ್ಲ. ಹಲೋ, ಇದರಲ್ಲಿ ಡಿಸ್ಲೈಕ್ ಮಾಡಿ ಒಂದು. ಪ್ಲೀಸ್ ಹಾಗೆ ಮಾಡಬೇಡಿ ಆಯ್ತಾ, ಪ್ಲೀಸ್. ಇವಾಗ ನನ್ನ ಮಾತಿಗೆ ಬೆಲೆ ಕೊಡ್ಲಿಲ್ಲ. ಪ್ಲೀಸ್ ಯಾರಾದ್ರೂ ಒಂದು ಡಿಸ್ಲೈಕ್ ಮಾಡಿ. ಪ್ಲೀಸ್ ಯಾರಾದ್ರೂ ಒಂದು ಡಿಸ್ಲೈಕ್ ಮಾಡಿ. ನೀನೇ ಹಾಗಾದ್ರೆ ಡಿಸ್ಲೈಕ್ ಮಾಡುದು ಅಂತ ನನ್ನ ವಿಡಿಯೋ ನಂಗೆ ಈಗ ಗೊತ್ತಾಯ್ತು. ನಾನ್ ಮಾಡಲ್ಲ. ಸೊ ಎಂತ ಗೊತ್ತುಂಟಾ, ನಾವೆಲ್ಲ ಇಲ್ಲಿ ಭಯಂಕರ ಎಲ್ಲ ಆಡಿಕೊಂಡೆಲ್ಲ ಇದ್ದೇವಲ್ಲ. ನಮ್ಮ ಒಂದು ಕಸಿನ್ ಅವ್ರು ನಾವು ಆಡಿದಲ್ಲ ಮನೆ ಮಾಡುದು. ಮತ್ತೆ ಜಾತ್ರೆ ಬಂದ್ರೆ ಎಲ್ಲ ನಾವು ಜಾತ್ರೆಗೆ ಇದು ದೇವರಾಟ ನಾವೇ ಆಡುದು. ದೇವರು ತಲೆಯಲ್ಲಿ ಹೊತ್ತುಕೊಂಡು ಮತ್ತೆ ಅದು ದೇವರ ತಲೆಯಲ್ಲಿ ಹೊತ್ತುದು ಇವಳೇ ಅಂತೆ. ಹೋಗ ನಾನೇನ ಮತ್ತೆ ಜೋಕಾಲಿ ಎಲ್ಲ ಆಡುದು ಅಲ್ಲಿ ಮಾವಿನ ಮರದಲ್ಲಿ. ಆ ಮರ ತುಂಡಾಗಿ ಇವಳು ಬಿದ್ದದ್ದು. ಅದು ಎಂತ ಗೊತ್ತುಂಟ, ಇವಳು ಕುಂಬು ಮರಕ್ಕೆ ಇದು ಹಗ್ಗ ಹಾಕಿ ಕೊಟ್ಟದ, ಬಾರ ಆಡುವ ಅಂತ. ತೆಗ್ದು ದುಡಿದು ನಾನು ಕೆಳಗೆ ಡಬ್ಬ ಅಂತ ಹೇಳಿ. ಪಾಪ ದೊಡ್ಡನಿಗೆ ಇದರಿಲ್ಲ ಹೋಗ್ತಾ ಇಲ್ಲ. ತುಂಬಾ ಮೆಮೊರೀಸ್ ಉಂಟು ಇಲ್ಲಿ ನಮ್ಗೆ. ರಜೆಯಲ್ಲಿ, ಸಮ್ಮರ್ ರಜೆಯಲ್ಲಿ ಎಲ್ಲ ಇಲ್ಲಿ ಒಂದು ಗಮ್ಮತ್ತು ಮಾಡಿದಕ್ಕೆ ಲೆಕ್ಕ ಇಲ್ಲ. ಎಷ್ಟು ಶ್ರೀಕಾಂತ ದೊಡ್ಡ ಲೀಡರ್ ನಮ್ಗೆ. ಶ್ರೀಕಾಂತ ಮತ್ತೆ ಪುಟ್ಟ ಶ್ರೀಕಾಂತ ಅಲ್ಲಿ ಒಂದು ಸ್ಕೂಟರ್ ಅನ್ನು ಕೆಳಗೆ ಬೀಳಿಸಿ ಹಾಕಿದ್ದು. ಲಾಂಗ್ ಟೈಮ್ ನವರಾತ್ರಿಗೆ ಎಲ್ಲ ಸಹ ಒಟ್ಟಿಗೆ ಗ್ಯಾದರ್ ಆಗಿದ್ದೇವೆ. ನಾವಿಲ್ಲಿ ಸಣ್ಣದಿರುವಾಗ ಒಂದು ಎಷ್ಟು ಆಡಿ ಬೆಳೆದಿದ್ದೇವೆ ಅಂತ ಹೇಳಲಿಕ್ಕೆ ಸಾಧ್ಯ. ಎಲ್ಲ ಉಂಟಲ್ಲ ಈ ಹೊಸದನ್ನ ಒಂದು ಕಾರ್ಬಾರ್ ನೋಡ್ಬೇಕು. ನನ್ನನ್ನು ಮತ್ತು ನನ್ನ ತಂಗಿಯನ್ನು ಒಂದು ಜೋಕಾಲಿಯಲ್ಲಿ ಬಿದ್ದದ್ದು ಕಟ್ಟಾಗಿ. ಅಯ್ಯೋ ಮಳೆ ನೆನಪು. ಇಲ್ಲಿ ಎಲ್ಲ ನೀರಿನ ಚಿಲುಮೆಗಳೆಲ್ಲ ಇತ್ತು ಮೊದಲು, ಈಗೆಲ್ಲ ಮುಚ್ಚಿದ್ದಾರೆ. ಇಲ್ಲಿ ಏನೋ ರಿನೋವೇಷನ್ ವರ್ಕ್ ಎಲ್ಲ ಆಗ್ತಾ ಉಂಟು. ಇದು ನೋಡಿ ಅಡ್ಡೆಪಾಡಿ ಆದಿನಾಥೇಶ್ವರ ದೇವಸ್ಥಾನದ 2 ಕೆರೆಗಳು. ನಾವು ಸಣ್ಣದಿರುವಾಗೆಲ್ಲ ಇದರಲ್ಲಿ ಎಲ್ಲ ಈಜ್ಲಿಕ್ಕೆಲ್ಲ ಬರ್ತಾ ಇದ್ದೆ. ನನ್ನ ತಂಗಿ ಎಲ್ಲ ಇಲ್ಲಿ ಈಜ್ಲಿಕ್ಕೆಲ್ಲ ಕಲ್ತದೆ. ನನಗೆ ಬರಲಿಲ್ಲ ಮಾತ್ರ ಈಜ್ಲಿಕ್ಕೆ ಇನ್ನೂ ಸಹ. ಸೊ ಇದರಲ್ಲಿ ಇದು ಮಾತ್ರ ಅಲ್ಲ, ಇದಕ್ಕಿಂತ ಸಹ ದೊಡ್ಡ ದೊಡ್ಡ ಮೀನುಗಳೆಲ್ಲ ಇತ್ತು. ಬೇರೆ ಬೇರೆ ನಮೂನೆಯ ಮೀನುಗಳೆಲ್ಲ ಇತ್ತು ಇದರಲ್ಲಿ. ನಮಗೆ ಭಾರಿ ಖುಷಿ ರಜೆಯಲ್ಲಿ ಎಲ್ಲ ಇಲ್ಲಿಗೆ ಬರುದು ಅಂತ ಹೇಳಿದರೆ. ಬಿಳಿ ಮೀನು ಇಲ್ಲವಾ, ಕಲರ್ ಮೀನು ಇಲ್ಲ. ಇದೆಲ್ಲ ನ್ಯಾಚುರಲ್ ಆಗಿ ಹುಟ್ಟಿದ ಮೀನು. ಹೌದಾ ಹೌದಾ ಶಾರ್ಕ್ ಇದು ಮರಿ ಇದ್ರೆ ಇದು ಹೇಗಿರ್ಬೋದು, ಕೆಸರಲ್ಲಿ ಇದಾಗಿರ್ಬೋದು. ಈ ದೇವಸ್ಥಾನದಲ್ಲಿ ಮೊದಲು ನನ್ನ ಅಜ್ಜನೇ ಪೂಜೆಗೆ ಅರ್ಚಕರೆಲ್ಲ ಆಗಿದ್ರು. ಈಗ ಮಾತ್ರ ನಮ್ಮ ಪಕ್ಕದ ಮನೆಯವರು ಮಾಡ್ತಾ ಇದ್ದಾರೆ. ಅಜ್ಜನ ನಂತರ ಅಜ್ಜನೇ ನಡುವಲ್ಲಿ ಬಿಟ್ಟಿದ್ದಾರೆ. ಮತ್ತು ಬೇರೆ ಬೇರೆಯವರೆಲ್ಲ ಮಾಡ್ತಾಯಿದ್ರು. ಹಾಗೆ ಇದು ಬಹಳ ಪುರಾತನವಾದಂತಹ ದೇವಸ್ಥಾನ, ಜೈನರು ಕಟ್ಟಿಸಿದ ದೇವಸ್ಥಾನ ಅಂತ ಹೇಳ್ತಾರೆ. ನನ್ನ ಅಜ್ಜನೇ ನನಗೆ ಒಂದು ಸತಿ ಇದರ ಕಥೆ ಎಲ್ಲ ಹೇಳಿದರು. ನಾನು ಬರ್ದೆಲ್ಲ ಇದೆ ಅದು, ಮತ್ತೆ ಎಲ್ಲಿ ಮಿಸ್ ಆಯಿತು ಅಂತವೇ. ಇಲ್ಲ, ಆದಿನಾಥೇಶ್ವರ ಅಂತ ಹೆಸರು. ಉಬ್ಬಸ ಕಾಯಿಲೆಗೆ ಇಲ್ಲಿ ಎಲ್ಲ ಹರಕೆ ಎಲ್ಲ ಬರ್ತದೆ ಹೈಯೆಸ್ಟ್. ನೋಡಿ, ಒಂದು ನ್ಯಾಚುರಲ್ ಆದಂತಹ ಸಣ್ಣ ಪಾಂಡ್. ಇದಕ್ಕೆ ಇಲ್ಲಿ ಚಿಲುಮೆ ಅಂತ ಹೇಳ್ತಾರೆ.
ಈ ಥರ ನೋಡಿ ಹಲವಾರು ಬೇರುಗಳನ್ನು ದಾಟಿಕೊಂಡು ಬರುವಂತಹ ಅವು ಒಳ ನೆಲ ತಡಿತು ಬರಪಣ ಹೊರತೆ ನೀರು ಹೊಸರು ಇಲ್ಲಿ ಮೊದಲು ನನ್ನ ಅಜ್ಜ ಪೂಜೆ ಮಾಡ್ತಾಯಿದ್ರು ನವರಾತ್ರಿದೆಲ್ಲ. ಅಜ್ಜನ ನಂತರ ನನ್ನ ತಂದೆ ಮಾಡ್ತಾಯಿದ್ರು. ಈಗ ನನ್ನ ಚಿಕ್ಕಪ್ಪಂದಿರು ಇಲ್ಲಿ ಪೂಜೆ ಮಾಡ್ತಾರೆ ನವರಾತ್ರಿದು. ನಾವು ಚಿಕ್ಕದಿರುವಾಗಿನಿಂದ ಕೂಡ ನಮ್ಮಲ್ಲಿ ಕಡೆ ನವರಾತ್ರಿಯನ್ನು ತುಂಬ ವೈಭವದಿಂದ ಗೌಜಿಯಿಂದ ಮಾಡ್ತಾಯಿದ್ರು. ನನ್ನ ಅಜ್ಜ ಇರಬಹುದು, ನನ್ನ ತಂದೆ ಟೈಮಲ್ಲಿ ಇರಬಹುದು, ಮತ್ತು ಈಗ ಅಷ್ಟೇ ಚಿಕ್ಕಪ್ಪನವರು ಬಹಳ ಒಂದು ಅದ್ಧೂರಿಯಾಗಿ ಬಹಳ ಒಂದು ವೈಭವದಿಂದ ಭಕ್ತಿಪೂರ್ವಕವಾಗಿ ನಡೆಸ್ತಾ ಇದ್ದಾರೆ. ಸೊ ಇದೆಲ್ಲ ನಮ್ಮ ಸ್ವೀಟ್ ಮೆಮೊರೀಸ್. ಇದು ನಾನು, ವಸುಧಾ, ನನ್ನ ತಂಗಿ, ಮತ್ತು ನನ್ನ ಒಬ್ಬ ಕಸಿನ್ ಪುಟ್ಟ ಅಂತ ಹೇಳಿ, ಮತ್ತು ನನ್ನ ಅಮ್ಮ, ಮತ್ತು ನನ್ನ ಪ್ರಭಾಂಟಿ. ಕೇಳುರಿ ಶರದಿ ಗಟ್ಟಿ. ಈಗ ವಸುಧಾನಿಂದ ಒಂದು ಭಜನಾ ಕಾರ್ಯಕ್ರಮ ನಡೆಯುತ್ತಿದೆ. ಜೈ ಮಹಾಗಣಪತಿ. ವಸುಧಾ ಆ್ಯಂಡ್ ಪಾರ್ಟಿ. ಗಟ್ಟಿ ಗಟ್ಟಿ ವಿದ್ಯಾ ಬುದ್ಧಿ ಪ್ರದಾಯಿನಿ ಮಾವೀಣಾ ಪುಸ್ತಕಧಾರಿಣಿ ಭವಭಂಜನಿ ಮನೋರಂಜನಿ ಶಾರದಾ ಮಾತಾ ಜ್ಞಾರಮ್ಮ ಮೋರೆ ಕಪಿನ ಭಾವ ಮೋರದ ಗಲದಾಗಿವೆ ಕೋರೆ ದಾಡೆಯ ಜ್ಞಾರಮ್ಮ ಮೂರೆ ನೆಲೆಯಾದಿ ಕೇಶವದಾಸ ಗಣೆ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ.
ಇವತ್ತು ನಾವು ಅದ್ದೆಪಾಡಿ ಸಿಸ್ಟರ್ಸ್ ಅನ್ನು ನೋಡ್ಲಿಕ್ಕಿದ್ದೇವೆ. ಎಲ್ಲಿದ್ದಾರೆ? ಹೊಸಲಕ್ಕೆ ಎಲ್ಲಿದ್ದಾರೆ? ಅದ್ದೆಪಾಡಿ ಸಿಸ್ಟರ್ಸ್ ಮೇಲು ಮನೆ ಸಿಸ್ಟರ್ ಎಂಜಿನ್ ಐಡಿಯಾ ಮಾಡ್ಕೊಳ ಮಿತ್ತ ಇಲ್ಲ ಈದ್ಯಾ ಕ್ರೋಪ್ ಪಂಪ್ಗ ಇನ್ನ ಮೊಬೈಲ್ಗೆ ಕಸ್ತಲೆ ಕಸ್ತಲೆ ಅದ್ದೆಪಾಡಿ ಸಿಸ್ಟರ್ಸ್ ಸರಿ ಕೂತ್ಕೊಂಡಿದ್ದಾರೆ. ಇದು ರೈಟ್ ಸೈಡಿಂದ ನನ್ನ ಅಪ್ಪನ ದೊಡ್ಡ ಅಕ್ಕ ಆಯ್ತು. ಆಮೇಲೆ ಎಲ್ಲರೂ ಸಹ ಹೌದು ಎಲ್ಲರೂ ಸಹ ನನ್ನ ಅಪ್ಪನ ತಂಗಿ ಅಂದಿರು. ಈಗ ನಮ್ಮ ವಸುಧಾ ಮೇಡಮ್ ಹೋಗ್ತಾ ಇದ್ದಾರೆ, ಅವರದ್ದು ಭಜನಾ ಕಾರ್ಯಕ್ರಮ ಉಂಟಂತೆ. ಎಲ್ಲಿ? ಕುದ್ರೋಳಿ ದೇವಸ್ಥಾನದಲ್ಲಿ. ಸೊ ಜೈ 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 ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ವಿಠಲ ಪಾಂಡುರಂಗ. ಓಕೆ ಒಂದೇ ವಿಡಿಯೋ ನೋಡಿ. ನನ್ನ ತಂಗಿ ಬರ್ತಾ ಇದ್ದಾಳೆ ನವರಾತ್ರಿ ಪೂಜೆಗೆ. ಊಟ ಮಾಡಿ ಎಲ್ಲ ತಿರ್ಗಾಡಿ ಅವಳ ಒಂದು ಫ್ರೆಂಡ್ ಇದ್ದಾಳೆ ಇಲ್ಲಿ ರಾಜಿ ಅಂತ ಹೇಳಿ ಆಚೆ ಹೋದ್ಮೇಲೆ. ಸೊ ಹೀಗೆ ಆಫ್ಟರ್ ಎ ಲಾಂಗ್ ಟೈಮ್ ನಮ್ಮ ತಾಯಿ ಮನೆಯ ನವರಾತ್ರಿ ಪೂಜೆಗೆ ಹೋಗಿ ಬಂದು ಮನಸ್ಸಿಗೆ ಬಹಳ ಖುಷಿ ಆಯಿತು. ನಾವೆಲ್ಲರೂ ಸಹ ಒಮ್ಮೆ ಮೀಟಪ್ ಆದೆವು. ನನ್ನ ತಂಗಿ, ನನ್ನ ಕಸಿನ್ಸ್, ಇನ್ನೂ ಸಹ ತುಂಬ ಜನ ಎಲ್ಲ ಬಾಕಿ ಇದ್ರು ಬರಲಿಕ್ಕೆ. ನೋಡಿ ಎಷ್ಟು ಚಂದದ ಒಂದು ಪ್ರಕೃತಿ ಗೊತ್ತುಂಟ ಇಲ್ಲಿ, ತುಂಬ ಖುಷಿಯಾಗೋದು. ನಾನು ಅಜ್ಜಿ ಮನೆಯಲ್ಲಿ ಎಲ್ಲ ಬೆಳೆದದ್ದು, ಹಾಗಾಗಿ ನಾನು ನವರಾತ್ರಿಗೆಲ್ಲ ಹೋಗ್ತಾ ಇದ್ದೆ, ಮತ್ತು ಜಾತ್ರೆಗೆ ಹೋಗ್ತಾ ಇದ್ದೆ, ಒಮ್ಮೊಮ್ಮೆ ರಜೆಯಲ್ಲಿ ಕೂಡ ಹೋಗ್ತಾ ಇದ್ದೆ. ಸೊ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್.